ಇವರು ವೃತ್ತಿಯಲ್ಲಿ ಶಿಕ್ಷಕರಲ್ಲ, ಆದರೆ ಅದೆಷ್ಟೋ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಿದ್ದಾರೆ. ಜಾತಿ ಮತ ಭೇದವಿಲ್ಲದೆ ತನ್ನ ಪುಟ್ಟ ಅಂಗಡಿಯಲ್ಲಿ ಹಲವು ಮಕ್ಕಳಿಗೆ ಊಟ ವಸತಿ ಕೊಟ್ಟು ಬೆಳೆಸಿದ್ದಾರೆ. ಬಿಡುವಿನಲ್ಲಿ ಪಕ್ಕದ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡುತ್ತಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಗೆಲ್ಲಿದೆ. ಇವರ ಹೆಸರು ಶಿವಾನಂದ್ ಕಾಮತ್. ಉಡುಪಿ ಜಿಲ್ಲೆಯ ಶಿರ್ವಾದವರು. ಶಿರ್ವಾ ಚಿಕ್ಕ ಪ್ರದೇಶವಾದರೂ ಅರಬ್ ದೇಶಗಳ ವ್ಯವಹಾರದ ಮಟ್ಟಿಗೆ ದೊಡ್ಡ ಹೆಸರು. ಇಲ್ಲಿ ಇರೋದು ಒಂದೇ ಸಾಲು ಪೇಟೆ. ಇಲ್ಲಿ ಹೊಸ ಅಂಗಡಿ ಅಂತ ಬಟ್ಟೆ ಬರೆ, ಹೊಲಿಗೆ ಸಾಮಗ್ರಿ, ಸ್ಟೇಷನರಿ ಅಂಗಡಿ ಇದೆ. ಇದರ ಮಾಲಕರೇ ಈ ಶಿವಾನಂದ್ ಕಾಮತ್. ಎಲ್ಲರೂ ಶಿವಣ್ಣ ಅಂತಾನೆ ಕರೀತಾರೆ. ತಮಗಿದ್ದ ಒಬ್ಬ ಮಗ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದಾನೆ. ಆದರೆ ಈ ಶಿವಣ್ಣ ದಂಪತಿಗಳು ಅದೆಷ್ಟೋ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾದವರನ್ನ ಕರೆಸಿ ತಮ್ಮ ಮನೆಯಲ್ಲಿ ಉಚಿತ ಊಟ ವಸತಿ ನೀಡಿ ಶಿಕ್ಷಣ ನೀಡುತ್ತಾ ಬಂದಿದ್ದಾರೆ. ಬಿಡುವಿನ ಸಮಯದಲ್ಲಿ ಆ ಮಕ್ಕಳು ಇವರ ಅಂಗಡಿಯಲ್ಲಿ ಅವರದಿಯಾದ ಸೇವೆಯನ್ನ ಮಾಡುತ್ತಾರೆ. ಅದು ಕಡ್ಡಾಯ ಏನಲ್ಲ. ಶಿವಣ್ಣ ಅವರ ಪತ್ನಿಯನ್ನ ಈ ಮಕ್ಕಳು ಅಮ್ಮ ಅಂತಾನೆ ಕರೀತಾರೆ. ಇವರಲ್ಲಿ ಕಲಿತ ಮಕ್ಕಳು ಕೆಲವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಕೆಲವರು ಬೆಂಗಳೂರಿನಲ್ಲಿದ್ದಾರೆ. ಇನ್ನು ಕೆಲವರು ಇಲ್ಲೇ ಹೋಟೆಲ್ ಕ್ಯಾಂಟೀನ್ ನಡೆಸಿಕೊಂಡಿದ್ದಾರೆ. ಎಲ್ಲ ಜಾತಿ ಧರ್ಮದ ಶಿಕ್ಷಣ ವಂಚಿತ ಮಕ್ಕಳನ್ನ ಶಿವಣ್ಣ ದಂಪತಿ ಪ್ರೀತಿಯಿಂದ ಸಾಕಿ ಶಿಕ್ಷಣ ನೀಡಿ ಆದರ್ಶಪ್ರಾಯರಾಗಿದ್ದಾರೆ. ಈ ಅಂಗಡಿ ಸೇರಿದಿಂದ ಅದೆಷ್ಟೋ ಮಕ್ಕಳನ್ನು ಅವರು ಕರೆಸಿ 7ನೇ ಕ್ಲಾಸ್ ಪಾಸಾದ ಮಕ್ಕಳನ್ನು ಕರೆದುಕೊಂಡು ಬಂದು 7, 8, 9, 10 3 ಕ್ಲಾಸನ್ನು ಇವರ ಮನೆಯಲ್ಲೇ ಮಕ್ಕಳನ್ನು ಕೂರಿಸಿ ವಿದ್ಯೆ ಬುದ್ಧಿ ಎಲ್ಲ ಕಲಿಸಿಕೊಟ್ಟಿದ್ದಾರೆ. ಉಣುವುದಕ್ಕೆ ಏನೂ ತೊಂದರೆ ಮಾಡಲಿಲ್ಲ. ಅವರ ಮನೆಯಲ್ಲಿ ನಿಲ್ಲಿಸಿ, ಆದರೂ ಅವರದ್ದು ಎಲ್ಲಿಯೋ ಕೋಣೆಯಲ್ಲಿ ಮಾಡಲಿಲ್ಲ. ಅವರು ಸ್ವತಃ ಅವರ ಮಾಳಿಗೆಯಲ್ಲಿ ಅವರಿಗೆ ರೂಮ್ ಕೊಟ್ಟು ಪ್ರಯಾಣ ಕೊಟ್ಟು ಅವರ ಮಕ್ಕಳನ್ನು ಸಾಕ್ತಿದ್ದವರು. ಯಾವ ತೊಂದರೆ ಮಾಡಲಿಲ್ಲ. ಅಷ್ಟು ಚೆಂದ ಕಾಣ್ತಿದ್ದಾರೆ. ಆದರೆ ಹೊಟ್ಟೆ ಬಾಡಿಗೆಗೆ ಬಂದು ಸೇರಿದ ಮಕ್ಕಳು ನಿಯತ್ತಾಗಿ ಕೆಲಸ ಮಾಡಿದ್ದಾರೆ. ಆ ಮಕ್ಕಳು ಕೂಡ ಏನು ಮಾಡಲಿಲ್ಲ. ಈಗಲೂ ಬಂದವರು ಊರಿಗೆ ಬೇರೆ ಬೇರೆ ಕೆಲಸ ಒಬ್ಬ ಹುಡುಗ ಬಂದವ ಈಗ ಇದ್ದವನು ಯಶವಂತ್ ಅಂತೇಳಿ. ಅದೇ ರೀತಿ ಕೆಲವು ಮಕ್ಕಳು ಎಲ್ಲೆಲ್ಲ ಕೆಲಸಕ್ಕೆ ಇದ್ದಾರೆ. ಆದರೂ ಊರಿಗೆ ಬಂದವರು ಇಲ್ಲಿ ಬಂದು ಮಾತಾಡಿ ಹೋಗ್ತಾರೆ. ಅಮ್ಮಯಾಗಿದ್ದೀರಿ, ಶಿವಣ್ಣಯಾಗಿದ್ದೀರಿ ಅಂತ ಕೇಳಿಕೊಂಡು ಮಾತಾಡ್ತಾ ಹೋಗ್ತಿದೆ. ಅಷ್ಟು ನಿಯತ್ತಲ್ಲಿ ಮಾಡಿದ ಕೆಲಸ ಮಕ್ಕಳವರು. ಇವರು ಕೂಡ ಅದೇ ಥರ ನನಗಿದ್ದಾರೆ. ನನ್ನ ಮಕ್ಕಳು ಮಗ ಬೇರೆ ಅಲ್ಲ, ಆ ಮಕ್ಕಳು ಬೇರೆ ಅಲ್ಲ. ನನ್ನ ಮಗನಿಗಿಂತಲೂ ಜಾಸ್ತಿ ಅವರು ನೋಡಿದ್ದಾರೆ ಆ ಮಕ್ಕಳನ್ನು. ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ. ನನಗೂ ತುಂಬ ಉಪಕಾರ ಮಾಡಿದೆ. ಇಲ್ಲಿ ಎಂತ ಬೇಕಾದರೂ ನನಗೆ ಹೆಲ್ಪ್ ಮಾಡಿದ್ದಾರೆ. ಊಟದ ಸಮಯದಲ್ಲಿ ಊಟ ಇದ್ದರೆ, ಕಾಫಿ ಸಮಯದಲ್ಲಿ ಕಾಫಿ ಎಲ್ಲ ನನಗೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಸದಾ ಸರಳ ಸ್ವಭಾವದ ಶಿವಣ್ಣ ಎಲ್ಲರಿಗೂ ಅಚ್ಚುಮೆಚ್ಚು. ತಾನೊಬ್ಬ ಶಿಕ್ಷಕನಾಗಬೇಕು ಎಂಬ ಆಸೆ ಇಟ್ಕೊಂಡಿದ್ರಂತೆ. ಆದರೆ ಅದು ಆಗಿಲ್ಲ ಅನ್ನೋ ಕಾರಣದಿಂದ ತನ್ನ ಮನೆಯಲ್ಲೇ ಅದೆಷ್ಟು ಮಕ್ಕಳಿಗೆ ಆಶ್ರಯ ನೀಡಿ ಶಿಕ್ಷಣ ನೀಡುತ್ತಿದ್ದಾರೆ. ಜೊತೆಗೆ ಬಿಡುವಿದ್ದಾಗ ಸ್ಥಳೀಯ ಹಿಂದೂ ಪ್ರಾಥಮಿಕ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಭಜನೆ ಹಾಡ್ತಾರೆ. ಅವರ ಜೊತೆ ಖುಷಿಯಾಗಿ ಬೆರೆತು ಸಂತೋಷ ಪಡ್ತಾರೆ. ಈ ಕಾರಣದಿಂದ ಅವರನ್ನ ಮಕ್ಕಳು ಪ್ರೀತಿಯಿಂದ ಯಾವಾಗ ಬರ್ತೀರಿ ಸರ್ ಅಂತ ಕೇಳ್ತಾರಂತೆ. ಹೀಗೆ ತಮ್ಮ ಬದುಕಿನ ಗಳಿಕೆಯನ್ನ ಇತರರ ಏಳಿಗೆಗೆ ವಿನಿಯೋಗಿಸುವ ಈ ದಂಪತಿಗಳ ಶಿಕ್ಷಣ ಸೇವೆ ಮಾದರಿಯಾಗಿದೆ. ನಂದು ಹೈಸ್ಕೂಲ್ ಅಂದರೆ 8ನೇ ತರಗತಿಯಿಂದ ನೋಡ್ತಾ ಇದ್ದೇನೆ. ಅವರು ಶಿರ್ವಾದಲ್ಲಿ ಹೊಸ ಅಂಗಡಿ ಅಂತ ಅಂಗಡಿ ಇದೆ ಅವರದ್ದು. ಅಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕ ಒದಗಿಸೋದ್ರಿಂದ ಅವರದ್ದು ವಿದ್ಯಾರ್ಥಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ತುಂಬ ವಿದ್ಯಾರ್ಥಿಗಳು ಶಿವಣ್ಣ ಅವರಿಂದ ಸಪೋರ್ಟ್ ಪಡ್ತಿದ್ದಾರೆ. ಕಡು ಬಡತನದಿಂದ ಬಂದ ತುಂಬ ಪರಿಶ್ರಮ ವಿದ್ಯಾರ್ಥಿಗಳಿಗೆ ಅವರ ಕೈಯಿಂದ ಏನೇನಾಗ್ಬೋದು ಆ ರೀತಿಯಲ್ಲಿ ಸಹಾಯ ಮಾಡ್ತಿದ್ದಾರೆ. ಆ ಸಹಾಯ ಪಡೆದ ವಿದ್ಯಾರ್ಥಿಗಳಿಗೆ ನಾನು ಒಬ್ಬ. ನಂದು PUC ಎಜುಕೇಷನ್ ಆದಮೇಲೆ ಮುಂದೆ ನನಗೆ ಭಾರತದಲ್ಲಿ ಪ್ರತಿ ಮುಖ್ಯವಾದ ಕೃಷಿ ಪದವಿಯನ್ನು ಮಾಡಬೇಕಂತ ಆಸೆ ಇತ್ತು. ಸೊ ಈ ಕೃಷಿ ಪದವಿಗೆ ಬೆಂಗಳೂರಲ್ಲಿ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಇದೆ. ಬಟ್ ನಾವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು, ಬೆಂಗಳೂರು ಬಗ್ಗೆ ನಮ್ಗೆ ಏನೂ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ನನಗೆ ಶಿವಣ್ಣ ಅವರೇ ತುಂಬ ಹೆಲ್ಪ್ ಮಾಡಿದ್ದು. ಶಿವಣ್ಣ ಅವರು ನನಗೆ ಸ್ಟಾರ್ಟಿಂಗಿಂದ ಇಲ್ಲಿ ಅಪ್ಲಿಕೇಶನ್ ತಗೊಂಡು ಬರಲಿಕ್ಕೆ, ಅಪ್ಲಿಕೇಶನ್ ಹಾಕಲಿಕ್ಕೆ, ಅಪ್ಲಿಕೇಶನ್ ಆದಮೇಲೆ ಇಲ್ಲಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇತ್ತೊಂದು. ಆ ಎಂಟ್ರೆನ್ಸ್ ಎಕ್ಸಾಮ್ ಬರಬೇಕಂದ್ರೆ ನಂಗೆ ಬೆಂಗಳೂರು ಎಲ್ಲಿದೆ ಅಂತ ಗೊತ್ತಿರಲಿಲ್ಲ, ಹೇಗೆ ಬರಬೇಕಂತ ಗೊತ್ತಿರಲಿಲ್ಲ. ನಮ್ಮ ಕುಟುಂಬದಲ್ಲೇ ಯಾರು ಬೆಂಗಳೂರಲ್ಲಿ ಇಲ್ಲಿ ಯಾರೂ ಇರಲಿಲ್ಲ. ಶಿವಣ್ಣ ಅವರು ಅವರ ಸ್ವಂತ ದುಡ್ಡಿನಲ್ಲಿ ನನಗೆ ಬೆಂಗಳೂರಿಗೆ ಕರ್ಕೊಂಬಂದ್ರು. ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಕಾಲೇಜಿಗೆ ಕರ್ಕೊಂಬಂದರು.
ಎಕ್ಸಾಮ್ ಆದಮೇಲೆ ಬೆಂಗಳೂರು ತೋರಿಸಿದ್ರು ನನಗೆ. ಬೆಂಗಳೂರು ತೋರಿಸಾದ್ಮೇಲೆ ಮತ್ತೆ ಎಕ್ಸಾಮ್ ಆದಮೇಲೆ ಊರಿಗೆ ಹೋದ್ವಿ ನಾವು. ಇಂದಿನ ದಿನಗಳಲ್ಲಿ ಫೀಸ್ ಡೊನೇಷನ್ ಅಂತ ಮನೆ ಮಕ್ಕಳಿಗೆ ಶಿಕ್ಷಣ ಕೊಡೋಕೆ ಕಷ್ಟ ಕಾಲ ಇದು. ಅದರಲ್ಲೂ ಎಲ್ಲರೂ ಶಿಕ್ಷಣ ಪಡೆಯಬೇಕು, ಅದಕ್ಕೆ ನಮ್ಮಿಂದಾದ ಸಹಾಯ ನಾವೆಲ್ಲರೂ ಮಾಡಬೇಕು ಅನ್ನೋ ಮನೋಭಾವ ತೋರ್ಪಡಿಸುವ ಶಿವಣ್ಣ ದಂಪತಿಗಳನ್ನ ಮೆಚ್ಚಲೇಬೇಕು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.